ಮೂಡುಗೋಪಾಡಿಯ ರಿಫಾಯಿ ಜುಮಾ ಮಸೀದಿಯ ವತಿಯಿಂದ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಮುಹಿಯುದ್ದೀನ್ ರಾತೀಬ್ ಇದರ ಪ್ರಯುಕ್ತ ಮುಹಿಯುದ್ದೀನ್ ರಾತೀಬ್ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮೂಡುಗೋಪಾಡಿಯ ರಿಫಾಯಿ ಜುಮಾ ಮಸೀದಿಯ ವತಿಯಿಂದ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಮುಹಿಯುದ್ದೀನ್ ರಾತೀಬ್ ಇದರ ಪ್ರಯುಕ್ತ ಮುಹಿಯುದ್ದೀನ್ ರಾತೀಬ್ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಆರ್ಜಿಎಂ ಮೂಡುಗೋಪಾಡಿಯ ಅಧ್ಯಕ್ಷರಾದ ಜಿ ಮೊಹಮ್ಮದ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ರಾತೀಬ್ ನೇತೃತ್ವವನ್ನು ಅಬ್ದುಲ್ ನಾಸೀರ್ ಅಹ್ಸಾನಿ ಅವರು ನಡೆಸಿಕೊಟ್ರು. ಸನ್ಮಾನ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಅಕ್ಷರ ಸಂತ ಹರೇಕಳ ಹಾಜಬ್ಬರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ರಾಜ್ಯ ಎಸ್ವೈಎಸ್ ಕಾರ್ಯದರ್ಶಿಗಳಾದ ಸೈಯದ್ ಜಾಫರ್ ಅಸಖಾಫ್ ತಂಗಲ್ ಅವರು ವಹಿಸಿಕೊಂಡಿದ್ರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಾಜಬ್ಬರು, ಅಲ್ಲಾಹನ ಭವನದಲ್ಲಿ ತಂಗಲ್ರವರ ಕೈಯಿಂದ ಸನ್ಮಾನ ಮಾಡಿದ ಮೂಡುಗೋಪಾಡಿ ಮಸೀದಿಯ ಆಡಳಿತ ಕಮಿಟಿಯವರಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾನು ಬಹಳ ಗೌರವ, ಈ ಸನ್ಮಾನ ಕೂಡ ತಾವು ಮಾಡಿದೆ. ಈ ಜಮಾತಿ ಆಡಳಿತ ಕಮಿಟಿ, ಈ ಮಸೀದಿಯ ಎಲ್ಲ ಜಮಾತನೆ ಮಸೀದಿ ಎಲ್ಲ ಸರ್ವ ಸದಸ್ಯರು ಕೂಡ ನಾನು ಋಣಿಯಾಗಿದ್ದೇನೆ. ಮಾಡಬೇಕ ತಂಗಳವರ ಒಂದು ಮಾತಾಡಿ ಇಷ್ಟಪಟ್ಟೆ. ನಾನೊಬ್ಬ ಸಾಮಾನ್ಯ ಮನುಷ್ಯರಿಗೆ, ನಾನೊಬ್ಬ ದೇಶದ ಹಳೆಕಳ ಮಲ್ಟಿಬಲ್, ನನ್ನ ತಂದೆ ಕೂಡ ಬರೋರು, ನಾನು ಕೂಡ ಬೆತ್ತ ಹೋಗೋ ಕಾಲದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿದೆ. ನಾನು ಇವತ್ತಿಗೂ ಆ ದಿವಸ ಒಂದು ನನ್ನ ಮೇಲೆ ನೆನ್ಕೊಂಡೆ, ಆ ದಿವಸ ವಿದ್ಯಾಭ್ಯಾಸ ಪಡ್ಕೊಂಡು ಇದ್ದರೆ ಈ ಕ್ಷೇತ್ರದ ಇಲ್ಲಿ ಈ ದಿವಸದ ಈ ಸುಂದರ ವೇದಿಕೆಯಲ್ಲಿ ಉಪಮಾನ ಮಟ್ಟ ತಂಗಳವರ ಮುಖಾಂತರ ಈ ಜಮಾತಲ್ಲಿ ಈ ಪ್ರಶಸ್ತಿ ಕೊರತೆಯಲ್ಲಿ ಕಾರಣ ಎಲ್ಲ ಕಾಣ್ತದೆ. ಯಾಕೆಂದರೆ ಅಷ್ಟು ನನ್ನನ್ನು ಇವತ್ತು ದೂರದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆದರೆ ನಾನು ವಿದ್ಯಾಭ್ಯಾಸ ಇದ್ದರೆ ನನಗೆ ಈ ಸಿಕ್ಕಲಿಕ್ಕೆ ಕಾರಣ ಕೂಡ ಎಲ್ಲಿಲ್ಲ ಅಂತ ಇಷ್ಟಪಡ್ತೇನೆ. ರಫೀಕ್ ಮಾಸ್ಟರ್ ಮಂಗಳೂರವರು ಹಾಜಬ್ಬರನ್ನ ಕುರಿತು ಮಾತನಾಡುತ್ತಾ, ಬುಟ್ಟಿಯಲ್ಲಿ ಕಿತ್ತಳೆ ಹಣ್ಣು ಮಾರಿ ಮಧ್ಯಾಹ್ನದ ಊಟ ಮಾಡದೆ ತನ್ನ ಹಸಿವನ್ನ ಕಟ್ಟಿ ಶಾಲೆ ಕಟ್ಟಿದ ಪುಣ್ಯಾತ್ಮ ಹರೇಕಳ ಹಾಜಬ್ಬ ಅವರು ಅಕ್ಷರದ ಬೆಳಕನ್ನ ಪಸರಿಸಿದವರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆರ್ಜಿಎಂ ಮೂಡುಗೋಪಾಡಿ ಇದರ ಮುಅಲ್ಲಿಮರಾದ ಹನೀಫ್ ಸಾದಿ, ಆರ್ಜಿಎಂ ಮೂಡುಗೋಪಾಡಿಯ ಗೌರವಾಧ್ಯಕ್ಷರಾದ ಬಿಎ ಮೊಹಮ್ಮದ್ ಹಾಜಿ, ಮೂಡುಗೋಪಾಡಿ ಶಾಖೆಯ ಅಧ್ಯಕ್ಷರಾದ ಪಿಎಂ ದಾವೂದ್, ಮೂಡುಗೋಪಾಡಿ ಶಾಖೆಯ ಅಧ್ಯಕ್ಷರಾದ ಶಿಹಾಬುದ್ದೀನ್, ಇನ್ನಿತರ ಉಲಾಮಾ ಉಮಾರಾಗಳು ಹಾಗೂ ಬಿಎಸ್ಎಫ್ ರಫೀಕ್, ಅಬ್ಬುಭಾಯ್, ಶಬನ್ ಹಂಗಳೂರು, ಹುಸೇನ್ ಹೈಕಾಡಿ, ಅಬ್ದುಲ್ ಖಾದರ್ ಮೂಡುಗೋಪಾಡಿ, ಮನ್ಸೂರ್ ಇಬ್ರಾಹಿಂ ಮರವಂತಿ, ಬಿಎಚ್ ಮುಸ್ತಕಾ ಅಲ್ ಅರೀಫ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆರ್ಜಿಎಂನ ಪ್ರಧಾನ ಕಾರ್ಯದರ್ಶಿ ಬಿಎಂ ನಾಶೀರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ನಡೆಸಿಕೊಟ್ರು. ಜೊತೆ ಕಾರ್ಯದರ್ಶಿ ಆರಿಫ್ ಹುಸೇನ್ ಅವರು ಧನ್ಯವಾದ ಸಮರ್ಪಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.